ಹಾಯ್, ನಾನು ಮಲ್ಲಿಕಾ. ನಾನಿವತ್ತು ಫಸ್ಟ್ ಟೈಮ್ ಆಗಿ ಕನ್ನಡದಲ್ಲಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಾಡುವ ರೆಸಿಪಿ ಎಗ್ ಕರಿ. ಈ ಸ್ಪೆಷಲ್ ಆದ ಎಗ್ ಕರಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ನೀವೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಇಷ್ಟರ ತನಕ ನನ್ನ ತುಳು ಚಾನಲ್ನಲ್ಲಿ ತುಳು ರೆಸಿಪಿ ಮಾಡ್ತಾಯಿದ್ದೆ. ತುಂಬ ಜನ ಹೇಳ್ತಾರೆ ನನಗೆ ಕನ್ನಡದಲ್ಲಿ ರೆಸಿಪಿ ಮಾಡಿ ಅಂತ. ಹಾಗಾಗಿ ನಾನು ಇವತ್ತು ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ. ಮೊದಲಿಗೆ ಒಂದು ಗ್ರೇವಿ ಮಾಡಲಿಕ್ಕೆ ನಾವು ರೆಡಿ ಮಾಡುವ. ಗ್ರೇವಿಗಾಗಿ 2 ಈರುಳ್ಳಿ ತಗೊಂಡಿದ್ದೇನೆ ನಾನು, ಮೀಡಿಯಮ್ ಸೈಜ್ನ 2 ಈರುಳ್ಳಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ತುಂಡು ಶುಂಠಿ, ಹಸಿಮೆಣಸಿನಕಾಯಿ 2 ಟೊಮೆಟೊ. ಇದನ್ನೆಲ್ಲ ಸ್ವಲ್ಪ ಅರ್ಧ ಬೇಯಿಸಿ ತಣ್ಣಗಾದ ಮೇಲೆ ಗ್ರೈಂಡ್ ಮಾಡಿ ತಗೊಳ್ಬೇಕು. ಇದನ್ನು ಈಗ ನಾನು ಮೊಟ್ಟೆಯನ್ನು ಬಾಯ್ಲ್ಡ್ ಮಾಡಿ ಇಟ್ಟಿದ್ದೇನೆ, ಕಟ್ ಮಾಡಿ ಇಟ್ಟಿದ್ದೇನೆ. ಇದರ ಎಲ್ಲೋ ಪಾರ್ಟನ್ನೆಲ್ಲ ತೆಗಿಬೇಕು. ಫಸ್ಟಿಗೆ ತೆಗೆದೊಂದು ಸೈಡಲ್ಲಿಡುವ. ಈಗ ಎಲ್ಲೋ ಪಾರ್ಟನ್ನೆಲ್ಲ ತೆಗೆದಿದ್ದೇನೆ. ಮೊದಲಿಗೆ ಈಗ ನಾವು ಸ್ಟಫಿಂಗ್ಗೆ ರೆಡಿ ಮಾಡುವ. ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ತಗೊಂಡಿದ್ದೇನೆ ನಾನು. ಹಾಗೆ ಒಂದು ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿದ್ದೇನೆ, ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. 2 ಆಲೂಗಡ್ಡೆ ಬಾಯ್ಲ್ಡ್ ಮಾಡಿ ಸೈಡಲ್ಲಿ ಇಟ್ಟಿದ್ದೇನೆ ಗ್ರೇವಿಗೆ ಹಾಕಲಿಕ್ಕೆ ಅಂತ. ಈಗ ಇದಕ್ಕೆ ಮೊಟ್ಟೆಯ ಎಲ್ಲೋ ಪಾರ್ಟ್ ಇದೆಲ್ಲ ಅದನ್ನು ಹಾಕ್ತಾ ಇದ್ದೇನೆ ನಾನು. ಹೀಗೆ ಪುಡಿ ಮಾಡಿ ಹಾಕಬೇಕು. ಇದಕ್ಕೆ ಎಲ್ಲ ಪುಡಿ ಮಾಡಿ ಹಾಕಿ ತಗೊಂಡಿದ್ದೇನೆ. ಈಗ ಇದಕ್ಕೆ ಖಾರಕ್ಕೆ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ನೀವು ಗ್ರೀನ್ ಚಿಲ್ಲಿ ಕೂಡ ಕಟ್ ಮಾಡಿ ಇದಕ್ಕೆ ಹಾಕ್ಬೋದು. ನಾನು ಫಸ್ಟ್ ಟೈಮ್ ಆಗಿ ಕನ್ನಡದಲ್ಲಿ ಮಾಡುತ್ತಾ ಇದ್ದೇನೆ, ಹಾಗಾಗಿ ಸ್ವಲ್ಪ ಮಾತನಾಡುವಾಗ ಸ್ವಲ್ಪ ಚೇಂಜಸ್ ಇರ್ಬೋದು. ಈಗ ರುಚಿಗೆ ಬೇಕಷ್ಟು ಉಪ್ಪು ಕೂಡ ಹಾಕಿದ್ದೇನೆ ನಾನು. ಫಸ್ಟ್ ರೆಸಿಪಿ ಆದ್ದರಿಂದ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿ. ನನ್ನ ಕನ್ನಡದಲ್ಲಿ ಏನಾದರೂ ಸ್ವಲ್ಪ ಏರುಪೇರು ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡೋದು. ಹೀಗೆ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾನೀಗ ಹಲ್ದಿ ಪೌಡರ್ ಹಾಕ್ತಾ ಇದ್ದೇನೆ. ಇದು ಎಗ್ ಬೇಯಿಸಿ ಮ್ಯಾಶ್ ಮಾಡಿದ ನಂತರ ಸ್ವಲ್ಪ ಸ್ಮೆಲ್ ಬರ್ತದೆ, ಹಲ್ದಿ ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು, ಆಗ ಸ್ಮೆಲ್ ಏನು ಬರುವುದಿಲ್ಲ. ಸರಿಯಾಗಿ ಮಿಕ್ಸ್ ಆಯ್ತು. ಇದು ಈಗ ಸ್ಟಫ್ ಮಾಡುವ. ನಾವು ಎಗ್ಗಿನ ಅರ್ಧ ಭಾಗನ ತಗೊಂಡಿದ್ದೇನೆ ನಾನು. ಇದಕ್ಕೆ ಈಗ ಹೀಗೆ ಸ್ಟಫ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ಸರಿಯಾಗಿ ಅಡ್ಜಸ್ಟ್ ಆಗೆಲ್ಲ ಕೂತ್ಕೊಳ್ತದೆ ಇದರಲ್ಲಿ. ಈಗ ಎಲ್ಲ ಸ್ಟಫ್ ಮಾಡಿ ಆಯಿತು. ತವ ಕೂಡ ಇಟ್ಟಿದ್ದೇನೆ ಬಿಸಿಗೆ. ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ನಮ್ಮ ಕಡೆ ಜಾಸ್ತಿಯಾಗಿ ತೆಂಗಿನ ಎಣ್ಣೆ ಯೂಸ್ ಮಾಡೋದು, ಹಾಗಾಗಿ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನಮಗೆ ತೆಂಗಿನ ಎಣ್ಣೆ ಸ್ವಲ್ಪ ಟೇಸ್ಟ್ ಒಳ್ಳೆಯದಾಗ್ತದೆ, ಅದಕ್ಕಾಗಿ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದು. ಸ್ಟಫ್ ಮಾಡಿದ ಭಾಗವನ್ನು ತವದ ಸೈಡಲ್ಲಿ ಇಡಬೇಕು, ಹೀಗೆ ಉಲ್ಟಾ ಮಾಡಿ. ಇದನ್ನು ಸ್ಲೋ ಫ್ಲೇಮಲ್ಲಿ ಇಡಿ, ಯಾಕೆಂದರೆ ಇದು ಒಳ್ಳೆಯಾಗಿ ಫ್ರೈ ಆಗಬೇಕು. ಆದರೆ ನಾವು ಜಾಸ್ತಿಯಾಗಿ ತುಳು ಮಾತನಾಡೋದು, ನಾನು ಕನ್ನಡ ಮಾತನಾಡೋದು ಕಮ್ಮಿ, ಆದ್ದರಿಂದ ನನಗೆ ಕನ್ನಡ ಮಾತನಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ನಾನು ಕನ್ನಡ ಮೀಡಿಯಮಲ್ಲಿ ಕಲಿತವಳು, ಆದರೆ ನಾವು ಜಾಸ್ತಿಯಾಗಿ ನಮ್ಮ ಕಡೆ ತುಳು ಮಾತನಾಡಿ ಕನ್ನಡ ಮಾತನಾಡೋದು ಸ್ವಲ್ಪ ಇದಾಗ್ತದೆ. ಸ್ವಲ್ಪ ಅಡ್ಜಸ್ಟ್ ಮಾಡಿ. ನೆಕ್ಸ್ಟ್ ಮಾಡ್ತಾ ಅಭ್ಯಾಸ ಆಗಿ ಹೋಗ್ತದೆ. ಇದು ಒಂದು ಸೈಡಾಗಿ ಸರಿಯಾಗಿ ಫ್ರೈ ಆಗಿದೆ. ಈಗ ನಾನೊಂದು ಸ್ಪೂನ್ನಲ್ಲಿ ಇದನ್ನು ತೆಗಿತೇನೆ. ಒಂದೇ ಸರಿ ಎಣ್ಣೆಯಿಂದ ಸರಿಯಾಗಿ ಜಾರಿ ಹಾಕ್ಲಿಕ್ಕಾಗೋದಿಲ್ಲ, ಹಾಗಾಗಿ
ಎರಡು ಸೈಡ್ ಒಳ್ಳೆ ಫ್ರೈ ಆಗಬೇಕು. ಇದು ಆಗಿದೆ ಒಳ್ಳೆ ಫ್ರೈ, ನಿಮಗೆ ಕಾಣ್ಬೋದು. ಇದು ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಒಂದು ನಾನು ಕಡಾಯಿ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ ನಾನೀಗ ಒಗ್ಗರಣೆಗೆ. ಸಾಸಿವೆ ಸಿಡಿದ ಮೇಲೆ ನಾನು ಕರಿಬೇವು ಹಾಕ್ತಾ ಇದ್ದೇನೆ. ಇದಕ್ಕೆ ಬರೀ ಏನು ಮಸಾಲ ಹಾಕಬೇಕಂತ ಇಲ್ಲ, ಇದಕ್ಕೆ ಕರಿಬೇವು ಹಾಕಿದರೆ ಸಾಕು. ನಂತರ ಸ್ವಲ್ಪ ಅರ್ಧ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈಗ ಸ್ಟಫಿಂಗ್ಗೆ ಅರ್ಧ ಈರುಳ್ಳಿ ಹಾಕಿದ್ದೇನೆ, ಉಳಿದ ಈರುಳ್ಳಿಯನ್ನು ಇದಕ್ಕೆ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ನಾನೀಗ. ಈರುಳ್ಳಿ ಹಾಕಿದ ನಂತರ ಸರಿಯಾಗಿ ಇದು ಫ್ರೈ ಆಗಬೇಕು. ಕಂದು ಬಣ್ಣ ಬರುವ ತನಕ ಇದನ್ನು ಫ್ರೈ ಮಾಡಬೇಕು. ಈ ಥರ ಒಮ್ಮೆ ನೀವು ಎಗ್ ಕರಿ ಮಾಡಿ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗುತ್ತೆ. ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ಅನ್ನಕ್ಕೂ ಕೂಡ ಒಳ್ಳೆಯದಾಗ್ತದೆ ಇದು. ಈಗ ಫ್ರೈ ಆಗ್ತಾ ಬಂತಿದ್ದು. ಈರುಳ್ಳಿ ಫ್ರೈ ಆದ್ರೇ ಟೇಸ್ಟ್ ಚೆಂದಾಗಿ ಒಳ್ಳೆಯದಾಗ್ತದೆ ಟೇಸ್ಟ್. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ ನಾನು. ಇದು ಆಪ್ಷನಲ್ಲೇ, ಯಾಕೆಂದರೆ ನಾನು ಶುಂಠಿ ಗ್ರೈಂಡ್ ಮಾಡುವಾಗ ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೇನೆ. ಇದು ನನಗೆ ಇಷ್ಟ ಆಗ್ತದೆ, ಅದಕ್ಕಾಗಿ ನಾನು ಹಾಕಿದ್ದು. ಇಷ್ಟ ಇದ್ದರೆ ಹಾಕಿ, ಇಲ್ಲದಿದ್ದರೆ ಸ್ಕಿಪ್ ಮಾಡಿ. ಈಗ ಗ್ರೇವಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಇದು ಬಾಯ್ಲ್ಡ್ ಮಾಡಿ ಗ್ರೇವಿ ಮಾಡಿದ್ದಲ್ವ, ಹಾಗಾಗಿ ಇದನ್ನು ಜಾಸ್ತಿ ಫ್ರೈ ಮಾಡಬೇಕಂತೇನಿಲ್ಲ. ಗ್ಯಾಸ್ ಸ್ವಲ್ಪ ಸ್ಲೋ ಇಡಿ. ಇದು ಕೂಡ ಒಳ್ಳೆ ಕುದಿ ಬರ್ತಾ ಇದೆ. ಕುದಿ ಬಂದ ನಂತರ ಒಂದು ಗ್ಲಾಸ್ ನೀರು ಹಾಕಬೇಕು ಇದಕ್ಕೆ. ನೀರು ಹಾಕಿದ ನಂತರ ಸ್ಟಫಿಂಗ್ ಮಾಡಿ ಉಳಿದ ಮಸಾಲವನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಯಾಕೆಂದರೆ ಈ ಸಮಯದಲ್ಲೇ ಹಾಕಬೇಕು, ಈರುಳ್ಳಿ ಎಲ್ಲ ಹಸಿ ಉಂಟು, ಅದು ಬೇಯಬೇಕು ಸರಿಯಾಗಿ. ಅದಕ್ಕಾಗಿ ನಾನು ಈ ಸಮಯದಲ್ಲಿ ಇದನ್ನು ಕೂಡ ಹಾಕಿದ್ದೇನೆ. ಇದು ಒಳ್ಳೆ ಕುದಿ ಬರಬೇಕು. ಇದನ್ನು ಒಳ್ಳೆ ಕುದಿ ಬರಲಿಕ್ಕೆ ಬಿಡುವ. ನೋಡಿ, ಒಳ್ಳೆಯದಾಗಿ ಕುದೀತಾ ಉಂಟು ಇದು. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದಕ್ಕೆ ಉಪ್ಪು ಹಾಕಲಿಲ್ಲ ನಾನು, ಖಾಲಿ ಸ್ಟಫಿಂಗ್ಗೆ ಉಪ್ಪು ಹಾಕಿದ್ದೆ. ಇದಕ್ಕೆ ಕೂಡ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಈಗ ಬಾಯ್ಲ್ಡ್ ಮಾಡಿದ ಆಲೂಗಡ್ಡೆನ ಹಾಕ್ತಾ ಇದ್ದೇನೆ. ಎರಡು ಆಲೂಗಡ್ಡೆ ಹಾಕಿದ್ದೇನೆ. ಗ್ರೇವಿ ಸ್ವಲ್ಪ ತಿಕ್ ಆಗ್ತದೆ ಮತ್ತು ಟೇಸ್ಟ್ ಕೂಡ ತುಂಬ ಸೂಪರ್ ಆಗಿರುತ್ತೆ. ಈಗ ನಾನು ಮಸಾಲ, ಕಿಚನ್ ಕಿಂಗ್ ಮಸಾಲವನ್ನು ಹಾಕ್ತಾ ಇದ್ದೇನೆ. ಈ ಮಸಾಲ ಇದಕ್ಕೆ ಸರಿಯಾದ ಕಾಂಬಿನೇಷನ್ ಒಳ್ಳೆಯಾಗಿ ಇರ್ತದೆ. ಈ ಮಸಾಲವನ್ನು ನೀವು ಹಾಕಿ ನೋಡಿ. ಇಲ್ಲದಿದ್ದರೆ ಯಾವುದಾದ್ರೂ ಗರಂ ಮಸಾಲ ಕೂಡ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಚಿಕನ್ ಮಸಾಲ ಕೂಡ ಯೂಸ್ ಮಾಡ್ಬೋದು. ನೋಡಿ, ಗ್ರೇವಿ ತುಂಬ ತಿಕ್ಕಾಗಿದೆ. ಸ್ಮೆಲ್ ಕೂಡ ಒಳ್ಳೆ ಬರ್ತಾ ಉಂಟು. ಇದರದ್ದು ಟೇಸ್ಟ್ ಕೂಡ ಅಷ್ಟೇ ಒಳ್ಳೆದಿರ್ತದೆ. ಈಗ ನಾನು ಫ್ರೈ ಮಾಡಿದ ಎಗ್ಗನ್ನು ಹೀಗೆ ಹಾಕ್ತಿದ್ದೇನೆ. ಸ್ವಲ್ಪ ನಿಧಾನವಾಗಿ ಹಾಕಿ, ಯಾಕೆಂದರೆ ಸ್ಟಫಿಂಗ್ ಬಿಡಬಾರ್ದು. ಇದು ಬಿಡೋದಿಲ್ಲ, ಯಾಕೆಂದರೆ ನಾವು ಒಳ್ಳೆಯದಾಗಿ ಫ್ರೈ ಮಾಡಿದರೆ ಅದಕ್ಕೆ ಸ್ವಲ್ಪ ಖಡಕ್ ಆಗುವಷ್ಟು ಫ್ರೈ ಮಾಡಬೇಕು ಸ್ಲೋ ಫ್ಲೇಮಲ್ಲಿ. ಹಾಗೆ ಇದು ಮಸಾಲಕ್ಕೆ ಹಾಕಿದರೆ ಬಿಡೋದಿಲ್ಲ. ಒಂದು ವೇಳೆ ಬಿಡ್ತದೆ ಅಂದರೆ ಸ್ವಲ್ಪ ಸ್ಲೋ ಆಗಿ ಗ್ಯಾಸನ್ನಿಟ್ಟು ಸ್ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸಬೇಕು.
ಚಮಚ ಕೂಡ ಹಾಕುವಾಗ ಸ್ವಲ್ಪ ಆರಾಮಾಗಿ ಹಾಕಿ. ಈಗ ಒಳ್ಳೆ ಕುದಿ ಬರ್ತಾ ಉಂಟು, ಇದು ರೆಡಿ ಆಗ್ತಾ ಇದೆ. ಈಗ ನಾನು ಇದಕ್ಕೆ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ. ಇದರ ಟೇಸ್ಟ್ ಕೂಡ ಸೂಪರ್ ಇರ್ತದೆ. ಇಷ್ಟ ಇದ್ದವ್ರು ಹಾಕಿ, ಇಲ್ಲದಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಇಲ್ಲದಿದ್ದರೆ ಎರಡು ಸ್ಕಿಪ್ ಮಾಡ್ಬೋದು. ಈಗ ನನ್ನದು ಆಲೂ ಎಗ್ ಕರಿ ರೆಡಿ ಆಗಿದೆ. ನೀವು ಕೂಡ ಹೀಗೆ ಒಮ್ಮೆ ಟ್ರೈ ಮಾಡಿ, ನಿಮ್ಮದು ಹೇಗೆ ಆಯ್ತಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನು ನೆಕ್ಸ್ಟ್ ನಾನು ಒಳ್ಳೆಯದಾಗಿ ಕನ್ನಡ ಮಾತನಾಡ್ತೇನೆ. ಕನ್ನಡ ಮಾತನಾಡಿ ತುಂಬ ಸಮಯ ಆಯಿತು, ಹಾಗಾಗಿ ಸ್ವಲ್ಪ ಆಗ್ತಾ ಉಂಟು. ಓಕೆ, ಬಾಯ್.